ಅದೊಂದು ಆಪಾದನೆ ಮಾಡಿದ್ದಾರೆ. ಆಮೇಲೆ ಅವರ ತಾಯಿ ಆಕೆ ಅದಕ್ಕೆ ನಾನೇನೋ ಒಂದು ಹಲಿಗೆ ಹಾಕಿಟ್ಟಿದ್ದೆ ಅಂತಾನು ಒಂದು ಹೇಳ್ತಾರೆ. ಆಯ್ತಪ್ಪ, ಏನಕ್ಕೋಸ್ಕರ ತರಿಸ್ತಾರೆ? ಏನು ಪದಾರ್ಥ ಸಿಕ್ಕಿದೆ ಅದನ್ನ ಅಲ್ಲೇ ಸೀಸ್ ಮಾಡಿದ್ದಾರೆ. ಡಾಕ್ಟರ್ ಸಮ್ಮುಖದಲ್ಲೇ ಪೋಸ್ಟ್ ಮಾರ್ಟಮ್ ಮಾಡಿ ಅಲ್ಲೇ ಒಣಗಿಸ್ಬಿಟ್ಟು ಅಲ್ಲೇ ಕಟ್ಟಿ ಡಾಕ್ಟ್ರೇ ಅದನ್ನ ಕಳ್ಸೋದು FSLಗೆ. ಅಂದ್ರೆ ನಾವು ಅವ್ರು ನಮಗೆ ಕೊಡ್ತಾರೆ, ಎಲ್ಲ ಸೀಸ್ ಮಾಡಿ ಸೀಲ್ ಮಾಡಿ ಕೊಡ್ತಾರೆ, ನಾವು ತಗೊಂಡೋಗಿ FSLಗೆ ಕೊಡ್ತೀವಿ. ಹಾಗಾಗಿ ಅದು ಒಣಗಿರೋದ್ರಲ್ಲಿ ವ್ಯತ್ಯಾಸ ಆಗಿದೆ ಅನ್ನೋದು ಬಿಟ್ರೆ, ಇಲ್ಲಿ ಇನ್ನೊಂದು ಕಾಚಾ ಯಾತಕ್ ಬೇಕು? ಆ ಕಾಚಾ ಅಲ್ಲೇ ತಗೊಂಡೋಗಿದಾರಲ್ಲ. ಸೊ ಇವರು ಏನು ಅಂತಂದ್ರೆ ಯಾಕೆ ಕರ್ಸಿರ್ಬೋದು ಅಂತ ನನಗೆ ಎರಡು ಸಾಧ್ಯತೆ ಕಾಣುತ್ತೆ. ಇದು ಇವ್ರ ಕನ್ಕಾಕ್ಷನ್, ಯಾರ್ದು? ಈ ಜನಗಳದು. ಇನ್ನೊಂದು ಸಾಧ್ಯತೆನೂ ಇದೆ. ಈಗ ನೆಕ್ಸ್ಟ್ ಅವರು ಯಾರೊಬ್ರು ರೈ ಅಂತ ಹೇಳೊಬ್ರು ಇನ್ಸ್ಪೆಕ್ಟ್ರು ಮುಂದಿನ ತನಿಖೆ ತಗೊಳ್ತಾರೆ. ತಗೊಂಡಾಗ ಒಂದೊಂದ್ಸರಿ ಕಾಚಾ ಅದು ಸರಿನಾ ಅಲ್ವಾ ಅಂತ ಹೇಳಿ, ಯಾಕಂದ್ರೆ ನನ್ನ ಕೊಲಿಗ್ ಮಾಡಿದಂತ ಒಂದು ಕೇಸಲ್ಲಿ ಹೆಂಗಸಿನ ಇದರಲ್ಲಿ ಗಂಡಸಿನ ಕಾಚಾ ಸೀಸ್ ಮಾಡ್ಬಿಟ್ಟಿದ್ರು. ಅರೆ ಅವನ್ ಹೆಂಗ್ ಬಂದ್ಬಿಡ್ತು ಇವ್ಳದಿರ್ಬೇಕಾದ್ರೆ ಅಂತ ಈ ಥರದ್ದೆಲ್ಲ ಕೇಳಿರ್ತಾರೆ. ಯಾರೋ ಪೊಲೀಸ್ ಆಫೀಸರ್ಸ್ ಹೇಳಿರ್ತಾರೆ, ನೋಡ್ರಿ ಅದು ಅವಳದೇನೋ ಕಾಚಾನ ಅಲ್ವಾ, ಅಥವಾ ಅನ್ಸೈಜ್ ಕಾಚಾ ಆಗಿರ್ಬೋದು. ಈ ಹುಡುಗಿ ಟೀನೇಜರು, ಆಕೆ ಒಂದು ಸೈಜ್ ಒಂದು ನಾರ್ಮಲ್ ಇರ್ತದೆ ಅಷ್ಟಿರುತ್ತೆ. ವೆರಿಫಿಕೇಶನ್ಗೆ ಏನಾರ ಹೇಳಿ ಕಳಿಸಿರ್ಬೋದು, ಅದನ್ನ ನಾನು ಇಲ್ಲ ಅನ್ನಲ್ಲ. ಆದ್ರೆ FSL ಪರೀಕ್ಷೆ ಕಳಿಸಿರೋಂಥದ್ದು ಆಕೆ ಅವತ್ತು ತೊಟ್ಟಿದ್ದಂತ ಇದೇನೆ. ಯಾಕಂದ್ರೆ ಅವಮ್ಮ ಅವಳೇನು ಹೇಳೋದಿಲ್ಲ ಕೋರ್ಟಲ್ಲಿ, ನಾವು ಹೊಲ್ದು ಕೊಟ್ಟಿದ್ದೆ ಅಂತ ಏನೇನೋ ಕತೆ ಹೇಳಿದ್ರಲ್ಲ, ಹೊಲಿಯೋದು ಇಲ್ಲ ಏನೂ ಇಲ್ಲ, ದಟ್ ಈಸ್ ಸೇಮ್ ಇದು. ಆಮೇಲೆ ಕೋರ್ಟ್ ಕೂಡ ಆಮೇಲೆ ಅದನ್ನ ಡೆಸ್ಟ್ರಾಯ್ ಮಾಡಿ ಅದಕ್ಕೆ ಯಾವುದೇ ಎವಿಡೆನ್ಷಿಯರಿ ವ್ಯಾಲ್ಯೂ ಇಲ್ಲ ಅಂತ ಹೇಳುತ್ತೆ. ನಾನು ಫಸ್ಟ್ ಅನ್ಕೊಂಡಿದ್ದೆ ಅವನು ಇನ್ನೊಬ್ಬನ ಯಾರೋ ಒಬ್ಬನ ಸಹಕಾರ ತಗೊಂಡಿರ್ಬೋದೇನೋ, ಇಬ್ರು ಸೇರ್ಕೊಂಡು ಮಾಡಿದ್ದಾರೆ ಅಂತ ಹೇಳಿ. ಬಟ್ ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ದಟ್ ಆಲ್ ದಟ್ ಆಕ್ಟ್ ಒಬ್ಬನೇ ಮಾಡೋದಕ್ಕೆ ಸಾಧ್ಯ ಇದೆ. ಅದನ್ನ ಡಾಕ್ಟರ್ ಕೂಡ ಖಚಿತಪಡಿಸ್ತಾರೆ. ಈಗ ಅದಂಗೆ ಹೇಳ್ಬಿಡ್ತಾರೆ ಡಾಕ್ಟ್ರು, ಇಬ್ರಿದ್ರ 3 ಜನ ಇದ್ರ? ಒಬ್ಬನ ಕೈನಲ್ಲಿ ಈಗ ಇವರು ನಿಮ್ಮ ತಿಮ್ರೋಡಿ ಗ್ಯಾಂಗ್ ಹೇಳ್ತಾ ಇರೋದು, ಇಬ್ರು ಹಿಡ್ಕೊಂಡ್ರು ಮುಂದೆ ಇದೆಲ್ಲ ಮಾಡಿದ್ರು ಅಂತ ಹೇಳಿ. ಈವನ್ ನೀವು ಹಿಡ್ಕೊಂಡಿದ್ದೆ ಆದ್ರೆ ಆ ಕೈಗಳ ಮಾರ್ಕ್ ಇರುತ್ತೆ ನೋಡಿ, ಅದು ಕೂಡ ಪೋಸ್ಟ್ ಮಾರ್ಟಮ್ ಅಲ್ಲಿ ಗೊತ್ತಾಗುತ್ತೆ. ಯಾರು ಕಪಾಳ ಕೊಡದಿದ್ರೆ ಒಳಗಡೆನೆ ಗೊತ್ತಾಗುತ್ತೆ ರಕ್ತ. ಇಟ್ ಇಸ್ ನಾಟ್ ನಾವು ಸುಳ್ಳು ಹೇಳ್ಬೋದು ಸ್ವಾಮಿ, ಡೆಡ್ ಬಾಡಿ ಸುಳ್ಳು ಹೇಳೋದಿಲ್ವಲ್ಲ. ಇವನ್ ಡಾಕ್ಟರ್ ಅದನ್ನ ನೋಟಿಸ್ ಮಾಡಿಲ್ಲ. ಡಾಕ್ಟರ್ ನಮಗೆಲ್ಲ ಇಷ್ಟೆಲ್ಲ ತಲೆ ಓಡುತ್ತೆ, ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಅಂತ ಡಾಕ್ಟರ್ಗೆ, ಅದರಲ್ಲೂ ರೇಪ್ ಕೇಸನ್ನ ಪೋಸ್ಟ್ ಮಾರ್ಟಮ್ ಮಾಡ್ತಾ ಇರೋರಿಗೆ ಇದು ಹೇಗೆ ನಡೆದಿದೆ ಅನ್ನೋದನ್ನ ಅವ್ರಿಗೆ ಅರಿವಿರೋದಿಲ್ವೇ? ಯಾವ್ಯಾವ ಅವರು ಮೋದಿಸ್ ಜೂರಿಸ್ಪ್ರುಡೆನ್ಸ್, ಅದು ಫೊರೆನ್ಸಿಕ್ ಸೈನ್ಸ್ನ ಇವು ಎಲ್ಲನೂ ಓದ್ಕೊಂಡಿರ್ತಾರೆ, ಅದನ್ನ ಮನನ ಮಾಡ್ಕೊಂಡು ಪಾಸ್ ಮಾಡಿರೋಂಥವ್ರು. ಅದು ಅಲ್ಲದೆ ಗವರ್ಮೆಂಟ್ ಡಾಕ್ಟರ್ಸ್ ಅಲ್ವೇ, ಎಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವ್ರಿಗೆ ಕಾಣದೇ ಇರೋದು ಇವ್ರ ಕಣ್ಣಿಗೆ ಕಾಣಿಸ್ತಾ. ಯಾಕೆ ಅಂದ್ರೆ ಇವ್ರು ಯಾವ್ದೋ ಒಂದು ಕತೆ ಹೇಳ್ತಾ ಇದ್ದಾರೆ, ಆ ಕತೆಗೋಸ್ಕರ ಇವೆಲ್ಲ ಕಟ್ಟು ಕತೆಗಳನ್ನ ಹೇಳ್ತಾ ಇದ್ದಾರೆ. ಇಲ್ಲ, ಅವಶ್ಯಕತೆ ಇಲ್ಲ. ಏನಾಗುತ್ತೆ ಅಂತಂದ್ರೆ ಕೆಲವು ಬಾರಿ ಸಸ್ಪಿಷನ್ ಪಬ್ಲಿಕ್ ಅಲ್ಲಿ ರೈಸ್ ಆದಾಗ ಅವಾಗ ಕೊಡ್ಬೇಕಾಗತ್ತೆ. ಈಗ ನಾವು CID ಕೊಡ್ಬೇಕಾದ್ರೆ ಉದ್ದೇಶ ಏನು ಅಂತಂದ್ರೆ ಆ ತನಿಖೆಗಾಗಿ ಅವನು ಸ್ಟೇಟ್ ವೈಡ್ ಎಲ್ಲ ಓಡಾಡತ್ತಿರುತ್ತೆ. ಲೋಕಲ್ ಪೊಲೀಸ್ನವ್ರಿಗೆ ಸಾಧ್ಯ ಇಲ್ಲ ಅಷ್ಟೆಲ್ಲ ಮಾಡೋದಿಕ್ಕೆ, ಮಾಡಿ ಅಂತ ಅದನ್ನ ಸರ್ಕಾರನೇ ನೇಮಕ ಮಾಡುತ್ತೆ. ಈ ತರ ಸೌಜನ್ಯ ಪ್ರಕರಣದಲ್ಲಿ ಅಲ್ಲೇನಾಯ್ತು, ಲೋಕಲ್ ಪೊಲೀಸ್ನವ್ರ ಬಗ್ಗೆ ಅಪನಂಬಿಕೆ ವ್ಯಕ್ತಪಡಿಸಿದ್ರಿಂದ ಅವಾಗ ಏನಾಯ್ತು, ರಿಕ್ವೆಸ್ಟ್ ಮಾಡಿ ಆಯ್ತು ಅಂತ CID ತಗೊಳುತ್ತೆ. CID ತಗೊಂಡಾಗ ಜನ ಆಯ್ತು ಏನೋ ಎಂಕ್ವೈರಿ ಆಗುತ್ತೆ ಅಂತ ಒಂದಿರುತ್ತೆ. ಆದ್ರೆ CID ಏನ್ ಮಾಡುತ್ತೆ, ಮೆಚ್ಚಿದ ಕೋಣ ಈತು ಅಂದಾಗೆ ಇಲ್ಲೇನಾಗುತ್ತೆ, ಅವರು 4 ಜನದ ಪಾತ್ರವೂ ಇಲ್ಲವೇ ಇಲ್ಲ. ಯಾಕೆಂದ್ರೆ ಅವರು ಬಿಪಿನ್ ಗೋಪಾಲಕೃಷ್ಣ IDGP ಇರಲ್ಲ, ಅವರ ನೇತೃತ್ವದಲ್ಲೇ ಒಂದು ತಂಡ ಪೂರ್ತಿಯಾಗಿ ಎನ್ಕ್ವೈರಿ ಮಾಡುತ್ತೆ. ಇವ್ರದೆಲ್ಲ ಮೊಬೈಲ್ ನಂಬರ್ಗಳು ಎಲ್ಲಿತ್ತು, ಎಲ್ಲೆಲ್ಲಿದ್ರು, ಅವರು ಏನ್ ಕೆಲಸ ಮಾಡ್ತಾ ಇದ್ದಾರೆ, ಕಳೆದ ಕೃತ್ಯ ನಡೆಯೋಕ್ಕಿಂತ 1 ತಿಂಗಳಿಂದ ಹಿಂದೆ ಅವರ ಕಾಂಟ್ಯಾಕ್ಟ್ಗಳೇನು, ಯಾರ್ಯಾರನ್ನ ಸಂಪರ್ಕಿಸಿದ್ದಾರೆ, ಹೀಗೆ ಎಲ್ಲಾ ಆಂಗಲ್ಗಳಲ್ಲೂ ಅವ್ರನ್ನ ಪೂರ್ತಿ ಡಿಸೆಕ್ಟ್ ಮಾಡ್ತಾರೆ. ಆಮೇಲೆ ನಮಗೆ ಬೇಕಾಗಿರೋದು ಬೇರೆ ಕಥೆಗಳಲ್ಲ, ಈ ಕೃತ್ಯಕ್ಕೆ ಅವ್ರಿಗೂ ಸಂಬಂಧ ಇದೆಯಾ. ಈಗ ಕೃತ್ಯ ನಡೆಸಿದಾನೆ ಒಬ್ಬ ಅಂತ ಅಂದ್ರೆ ಮೈ ಮೇಲೆ ಏನಾದ್ರು ಗುರ್ತಿರ್ಬೋದು, ಅದನ್ನು ಅವ್ರಿಗೆ ಮೆಡಿಕಲ್ ಎಲ್ಲ ಮಾಡಿಸ್ತಾರೆ, DNA ಟೆಸ್ಟ್ ಮಾಡಿಸ್ತಾರೆ, ಏನಾದ್ರೂ ಹೋಲಿಕೆ ಆಗ್ಬೋದಾ ಅಂತ ಹೇಳಿ.
ವಾಟ್ ಆರ್ ದ ಪಾಸಿಬಲ್ ವೇಸ್ ಎಲ್ಲನೂ ಮಾಡಿ ಕೊನೆಗೆ ಅವರ ಲಿಂಕ್ ಇಲ್ಲ ಅನ್ನೋದು ಎಸ್ಟಾಬ್ಲಿಷ್ ಆಗುತ್ತೆ ತನಿಖೆಯಿಂದ. ಆಮೇಲೆ ಇನ್ನೊಬ್ಬ ಇರ್ತಾನೆ ನಿಶ್ಚಿತ್ ಜೈನ್ ಅಂತ ಒಬ್ಬ ಹುಡುಗ, 22 ವರ್ಷದ ಹುಡುಗ, ಅವನು ಅಮೆರಿಕಾದಲ್ಲಿ ಇರ್ತಾನೆ, ಧರ್ಮಾಧಿಕಾರಿಗಳ ಸಂಬಂಧಿ ಆತ. ಅವನದು ರೋಲ್ ಇದೆ ಅಂತ ಬೇರೆ ಒಂದು ಆಪಾದನೆ ಬರುತ್ತೆ. ಏನ್ ರೋಲ್ ಅವನದು? ಕೃತ್ಯ ನಡೆದಿದ್ದ ದಿನ ಮಧ್ಯಾಹ್ನ ಹುಡುಗಿಯ ಸೋದರ ಭಾವನ ಅಥವಾ ಚಿಕ್ಕಪ್ಪನ ಯಾರೋ ಒಬ್ಬ ವಿಠಲ ಅನ್ನೋ ನಾನು ನೋಡಿದೆ ಅಂತ ಹೇಳ್ಬಿಟ್ಟಿರ್ತಾನೆ. ದೆನ್ ಹಿ ಇಸ್ ಐ ವಿಟ್ನೆಸ್. ಈ ಹುಡುಗ ಅಲ್ಲಿದಾನ ಅಂತ ಹೇಳಿ ಇವ್ರು ನೋಡಕ್ ಹೋಗ್ತಾರೆ. ನೋಡಿದ್ರೆ ಅವನು ಅಮೆರಿಕಕ್ಕೆ ಇವ್ರು ಹೇಳೋ ಡೇಟ್ಗಿಂತ 1 ತಿಂಗಳು ಮೊದಲೇ ಹೊರಟೋಗಿರ್ತಾನೆ, ಸ್ಟಡಿ ಮಾಡಕ್ ಹೋಗಿರ್ತಾನೆ. ಏನ್ ದಿಢೀರ್ ಅಂತ ಹೋಗಿದಾನ ಅಂದ್ರೆ ಇಲ್ಲ, ಯೂನಿವರ್ಸಿಟಿಯಿಂದ ಅವನು ಇದನ್ನೆಲ್ಲ ತಗೊಂಡು ವೀಸಾ ಅಪ್ಲೈ ಮಾಡ್ಕೊಂಡು ವೀಸಾ ಸಿಕ್ಕಿದ ಮೇಲೆ ಅವನು ಅಮೆರಿಕಕ್ಕೆ ಹೋಗಿರೋದು, ಪಾಸ್ಪೋರ್ಟ್ ಇಂದ ಹೋಗಿರ್ತಾನೆ. ಮತ್ತೆ ಹಿ ವಾಸ್ ದೇರ್, ಅಮೆರಿಕಾದಲ್ಲೇ ಇದ್ದ ಅಥವಾ ಅವನೇನಾರ ಅಲ್ಲಿಂದ ಬಂದಿದ್ದ ಅಂತಂದ್ರೆ ಬರಕ್ ಸಾಧ್ಯನೇ ಇಲ್ಲ. ಆಮೇಲೆ ಕೃತ್ಯ ನಡೆದಂತ ದಿನಾಂಕ ಆಗ್ಲಿ ಹಿಂದೆ ಮುಂದಿನ ದಿನಾಂಕಗಳಲ್ಲಿ ಹಿ ವಾಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ದ ಯೂನಿವರ್ಸಿಟಿ. ಹೀಗೆ ಎಲ್ಲ ದಾಖಲಾತಿಗಳನ್ನು ನೋಡಿದಾಗ ಅವನ ರೋಲ್ ಇರಕ್ ಸಾಧ್ಯನೇ ಇಲ್ಲ. ಇದನ್ನ CID ಸರಿಯಾದ ರೀತಿಯಲ್ಲಿ ಎಸ್ಟಾಬ್ಲಿಷ್ ಮಾಡುತ್ತೆ. ಮತ್ತೆ ಮೋರ್ ಓವರ್ ಅಲಿಬಿ ಸೃಷ್ಟಿಸ್ತಾರೆ ಅನ್ನೋದು ಒಂದಿರುತ್ತೆ ನೋಡಿ. ಅಂದ್ರೆ ನಾನು ಕೃತ್ಯ ನಡೆದ ಟೈಮಲ್ಲಿ ನಾನೆಲ್ಲೋ ಬೇರೆ ಯಾವುದೋ ಜಾಗದಲ್ಲಿ ಇದ್ದೆ, ಇದಕ್ಕೂ ಈ ಕೃತ್ಯನ ನನಗಿಲ್ಲ ಅಂತ ಹೇಳಿ ಅಪರಾಧಿಗಳು ಮಾಡ್ತಾರೆ. ಆ ರೀತಿ ಏನಾರ ಮಾಡಿದಾನ ಅಂತ ನೋಡಿದ್ರೆ ಅವನೇನು ದೇಶದಲ್ಲೇ ಇಲ್ಲ. ಆಮೇಲೆ ಇವರು ಇನ್ನೊಂದು ಬರ್ಡೆ ಬಿಡ್ತಾರೆ, ಇಲ್ಲ ಇಲ್ಲ ಅವನು ಹೆಲಿಕಾಪ್ಟರ್ಲಿ ಅಲ್ಲಿಂದ ಬಂದು ಈ ಕೃತ್ಯನ ಮುಗಿಸ್ಕೊಂಡು ವಾಪಸ್ ಹೋದ ಅಂತ ಹೇಳಿ. ಏನು ಈ ಹುಚ್ಚರ ಮಾತಿದೆ ಅಷ್ಟೇನೆ. ಹೆಲಿಕಾಪ್ಟರ್ ಬರುತ್ತೇನ್ರಿ 15,000 ಕಿಲೋಮೀಟರ್ ಬರಕ್ಕೆ, ಅದು ಫ್ಯೂಯಲ್ ಅಲ್ಲಿ. ಆಮೇಲೆ ಖಂಡಾಂತರಗಳನ್ನ ದಾಟಿ ಬರ್ಬೇಕಾದ್ರೆ ಅದಕ್ಕೇನೋ ಪರ್ಮಿಷನ್ ಕೊಡ್ತಾರ? ಅಲ್ಲಲ್ಲೇ ಒಂದೊಂದು ದೇಶಕ್ಕೂ ರೇಡಾರ್ಗಳಿರ್ತಾರೆ, ಡವಾರ್ ಅನಿಸ್ಬಿಡ್ತಾರೆ ಅಷ್ಟೇ, ಹಂಗೆಲ್ಲ ಬರಕ್ಕಾಗಲ್ಲ. ಆಯ್ತು, ಅದನ್ನು ನಾವು ಹೆಲಿಕಾಪ್ಟರ್ ಕಥೆನ ಯಾರೂ ಅದನ್ನ ಒಪ್ಪಕ್ಕಾಗ್ದಾರೆ. ಇದೆಲ್ಲ ಈ ತಿಮರೋಡಿ ಗ್ಯಾಂಗ್ ಇಂಥದೇ ಕಥೆಗಳನ್ನ ಹೇಳ್ತಾ ಹೋಗ್ತಾರೆ. ಈ ಕಥೆಗಳು ಕೇಳಕ್ಕೆ ಚೆನ್ನ, ಆದ್ರೆ ಅದನ್ನ ನಾವು ಒಪ್ಪಕ್ಕಾಗದೇ ಇಲ್ಲ. ನೋಡಿ, ಈಗ ನೀವು ಸಿನಿಮಾದಲ್ಲೇ ನೋಡಿದೀರ, ಪಿಸ್ತೂಲ್ ತಗೊಂಡು ಢಮ್ 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 ಅಂತ ಪಿಸ್ತೂಲ್ನಲ್ಲಿ ಹೊಡೆದ್ರೆ ಅಲ್ಲೆಲ್ಲೋ ದೂರದಲ್ಲಿ 200 ಅಡಿ ದೂರದಲ್ಲಿರೋಂಥ ಮಹಡಿನಲ್ಲಿರೋರು 3 ಜನ ಸತ್ತೋಗ್ತಾರೆ. ಇಸ್ ಇಟ್ ಪಾಸಿಬಲ್? ಒಂದು ನಾವು ಸರ್ವಿಸ್ ರಿವಾಲ್ವರ್ ಅಲ್ಲಿ ನಾವೇನಾದ್ರು ಹೊಡೆದ್ರೆ 8 ಅಡಿ ಅಥವಾ 10 ಅಡಿ ಒಳಗಡೆ ಇದ್ರೆ ಮಾತ್ರ ಒಬ್ಬ ವ್ಯಕ್ತಿನ ನಾವು ಸಾಯಿಸ್ಬೋದು, ಅದುವೇ ಅಂದಾಜಿನ ಮೇಲೆ. 20 ಅಡಿ ಇದ್ರೆ ಎಫೆಕ್ಟಿವ್ ರೇಂಜೇ ಇಲ್ಲ, ಗುಂಡು ಹಾರಿಸ್ಬೋದೇ ಹೊರತು ತಗಲೋದಿಲ್ಲ. ಇದು ಟ್ರೂತ್. ಬಟ್ ತೋರಿಸ್ತಾರೆ ಸಿನಿಮಾದಲ್ಲಿ, ಹಾಗೆ ಜನ ಹಂಗೆ ನಂಬ್ಕೊಂಡಿದ್ದಾರೆ. ಇದು ಅದೇ ತರದ್ದು. ಹೆಲಿಕಾಪ್ಟರ್ ಅಲ್ಲಿ ಎಲ್ಲಾರು ಬರಕ್ಕೆ ಸಾಧ್ಯ ಇದೆ ಅಲ್ಲ? ಇಂಥವೇ ಅವರು, ನೀವು ಒಂದೊಂದವರು ಉದಾಹರಣೆಗಳನ್ನ ಹೇಳಿ ಆಪಾದನೆಗಳನ್ನ ಮಾಡ್ತಾರಲ್ಲ, ಏನಾರು ಅದರ ಹೂಳಿದೆಯಾ ಅಂತ ಬಿಚ್ಚಿದ್ರೆ ಎಲ್ಲ ಬುರ್ನಾಸು, ಎಂಥದ್ದು ಇಲ್ಲ ಅದರಲ್ಲಿ. ನೋ, ಈ ಹುಡುಗರೇ ಕೊನೆಗೆ ಆಪಾದನೆ ಎಲ್ಲಿಗೆ ಬಂದ್ಬಿಡುತ್ತೆ ಅಂತಂದ್ರೆ, ಇವರೇ ಮಾಡಿರೋದು, ಇವರಲ್ದಲ್ಲೇ ಮಾಡಕ್ ಸಾಧ್ಯ ಇಲ್ಲ, ಸಂತೋಷ್ ರಾವ್ ಅನ್ನೋನು ನಿರಪರಾಧಿ ಅಂತ ಒಂದು ಕತೆ ಹೊರಡುತ್ತೆ. ಆ ಕತೆ ಹೊರಟಾಗ ಅದೇನಾಗತ್ತೆ, ಆ ಚಿಕ್ಕೂರು ಅಲ್ಲಿ ಇನ್ನ ಆಪಾದನೆ ತಪ್ಪಿಸ್ಕೊಳ್ಬೇಕಾದ್ರೆ ನೋಡಿ, ಯಾರೋ ಒಬ್ಬ ಸ್ವಚ್ಛವಾಗಿ ಬಿಳಿ ಬಟ್ಟೆ ಹಾಕಿರೋನ್ ಮೇಲೆ ರಪ್ ಅಂತ ನೀವು ಕೆಸರು ಹರಿಚ್ಬಿಡ್ಬೋದು ಸರ್, ಆದ್ರೆ ಒರ್ಸ್ಕೊಳ್ಳೋನು ಯಾರಾಗ್ತಾನೆ? ಅವನೇ ಒರ್ಸ್ಕೋಬೇಕು. ಒರೆಸ್ಕೊಂಡ್ರು ಕಳಂಕ ಉಳಿದಿರುತ್ತೆ. ಹೀಗಾಗಿ ಅವರೇ ಕೋರ್ಟ್ಗೆ ಮತ್ತೆ ನನಗೆ ಕ್ಲೀನ್ ಚಿಟ್ ಏನ್ ಕೊಟ್ಟಿದೆ ಅದೆಲ್ಲ ನಮ್ಮನ್ನ ಬ್ರೈನ್ ಮ್ಯಾಪಿಂಗು ಮತ್ತೆ ಪಾಲಿಗ್ರಾಫ್ ಟೆಸ್ಟ್ಗೆ ನಮ್ಮನ್ನ ನಾವು ವಾಲಂಟಿಯರ್ಗೆ ಇದ್ ಮಾಡ್ಕೊಳಕ್ ಸಿದ್ಧ ಇದ್ದೀವಿ ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಕೊಡ್ತಾರೆ. ಈವನ್ ಅಲ್ಲಿ CBI ಕೋರ್ಟಿನ ಜಡ್ಜ್ ಒಂದು ಮಾತನ್ನ ಬರೆದಿದ್ದಾರೆ ಆನ್ ರೆಕಾರ್ಡ್. ಆ ರೀತಿ ಎಲ್ಲ ಬ್ರೈನ್ ಮ್ಯಾಪಿಂಗ್ ಎಲ್ಲ ಮಾಡಿಸ್ಬಾರ್ದು, ಅದು ದೈಹಿಕವಾಗಿ ತುಂಬಾ ದುಷ್ಪರಿಣಾಮ ಉಂಟು ಮಾಡುತ್ತೆ. ಹೀಗಾಗಿ ನಿಮಗೆ ಅದನ್ನ ಸರಿಯಾಗಿ ತಿಳ್ಕೊಂಡು ಆಮೇಲೆ ನೀವು ಮಾಡಿಸಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಸುಮ್ಮನೆ ನಾನು ಮಾಡ್ಕೊಂಡ್ಬಿಡ್ತೀನಿ ಅನ್ನೋಕೆ ಅದನ್ನ ಬೇರೆ ಇದ್ರ ಟೆಸ್ಟ್ ಅಲ್ಲ, ಎಕ್ಸ್ರೇ ಟೆಸ್ಟ್ ಅಲ್ಲ ಅದು. ಆಮೇಲೆ ಅವರು ನಾವೆಲ್ಲ ಅದು ಇಲ್ಲ, ನಾವು ಈ ಕಳಂಕದಿಂದ ಮುಕ್ತ ಆಗೋದಕ್ಕೆ ಬೇಕು ಅಂತ ಕೇಳ್ತಾರೆ. ಬ್ರೈನ್ ಮ್ಯಾಪಿಂಗು ಇದೆಲ್ಲ ಸೈಂಟಿಫಿಕ್ ಆಗಿ ನಡೆಯುತ್ತೆ, ಅಂಡರ್ ವಿಡಿಯೋದಲ್ಲೇ ನಡೆಯುವಂಥದ್ದು. ಹೀಗಾಗಿ ಅವರು ಅದರಲ್ಲಿ ನಿರ್ದೋಷಿಗಳು ಅನ್ನೋದು ಸ್ಪಷ್ಟ ಆಗುತ್ತೆ, ಸೈಂಟಿಫಿಕ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ. ಅದು ಇಲ್ಲಿ ಯಾವ ರೀತಿ ಸಾಕ್ಷ್ಯ ತಂದ್ಕೊಡ್ಬೇಕು? ಬೇಡ ಬೇಡ ಅಂತ ಅವ್ರು ಇತ್ತೀಚೆಗೆ ಯಾವುದೋ ಒಂದು ಟಿವಿನಲ್ಲಿ ನೋಡಿದೆ, ಅವರು ಯಾವುದೋ ಒಂದು ದೇವ್ರ ಹತ್ರ ಹೋಗಿ ಆಣೆ ಬೇರೆ ಹಾಕ್ತಾ ಇದ್ದಾರೆ. ನೀವು ಆಣೆ ಯಾವುದು ಹಾಕಬೇಕಾಗಿಲ್ಲ, ಇದನ್ನೇ ಬ್ರೈನ್ ಮ್ಯಾಪಿಂಗ್ಗೆ
ಎಲ್ಲದಕ್ಕಿಂತ ದೊಡ್ಡ ಆಣೆ, ಅದರಲ್ಲೂ ಕೂಡ ಅವರು ನಿರ್ದೋಷಿಗಳು ಅಂತಾಗಿದೆ. ನೋಡಿ, ಅವನಿಗೆ 3 ಸರಿ ಅವನು ಎಲ್ಲ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾನೆ, ಬಟ್ ಕದ್ದು ಬಿಡ್ತಾನೆ. ಸಿ, ಆ ಕದಿಯೋದ್ರಲ್ಲೇ ದಿಸ್ ಈಸ್ ದ ಕಂಡಕ್ಟ್ ಆಫ್ ದ ಕ್ರಿಮಿನಲ್. ನನಗೆ ಆತನ ಬಗ್ಗೆ ಪಾಪ ಅವನ ಕರುಣಾಜನಕವಾದ ಕಥೆಗಳನ್ನ ಇವ್ರು ಕೇಳ್ಬಿಟ್ಟು ನಾನು ಪಾಪ ಅಂತಾನೆ ಅನ್ಕೊಂಡು ಇದ್ದೆ ನಾನು. ಆದ್ರೆ ಈಗ ನಾನು ಎಲ್ಲ ವಿದ್ಯಮಾನಗಳನ್ನು ನೋಡಿದ್ಮೇಲೆ ಹಿ ಈಸ್ ಎ ಕನ್ಫರ್ಮ್ಡ್ ಕ್ರಿಮಿನಲ್ ಅಂಡ್ ಆಲ್ಸೋ ಐ ಸಸ್ಪೆಕ್ಟ್ ಈ ತರದ ಕೃತ್ಯಗಳನ್ನು ಹಿಂದೆ ಮಾಡಿರೋ ಸಾಧ್ಯತೆ ಇದೆ. ಅದನ್ನ ಅವ್ರು ಪೊಲೀಸ್ನವ್ರು ಮಾಡಲಿಲ್ಲ. ಅದನ್ನ ಹೆಂಗೆ ಹೇಳ್ತೀರಾ, ಒಬ್ಬ ನಿರಪರಾಧಿ ವ್ಯಕ್ತಿ ಮೇಲೆ ಈ ತರ ದೊಡ್ಡ ಆಪಾದನೆ ನೀವು ಹೇಗೆ ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಸಿ, ನೋಡಿ, ಅವನು ಕೃತ್ಯ ನಡೆದು ಯಾವನು ಆಕಸ್ಮಿಕ ಅಪರಾಧಿ ಅಲ್ಲ. ಅವನು ಹೋಗಿದೆ, ಅದಕ್ಕೆ ಸಾಕ್ಷ್ಯನ ಎಲ್ಲಾನು ಮುಚ್ಚುತ್ತಾನೆ. ಆಮೇಲೆ ಬಾಡಿನಲ್ಲಿ ಅವನ ವೀರ್ಯದ ಕರೆ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಯಾವುದು ಸಿಕ್ಕದಿಲ್ಲ. ಅಂದ್ರೆ ಹಿ ಹ್ಯಾಸ್ ಡೆಲಿಬರೇಟ್ಲಿ ಆ ಎಲ್ಲ ಸಾಕ್ಷಿಗಳನ್ನು ಮುಚ್ಚಾಕುವ ಪ್ರಯತ್ನವನ್ನ ಅವನು ಮಾಡಿದ್ದಾನೆ. ಅದಾದ್ಮೇಲೆ ಡೆಡ್ ಬಾಡಿನ ತಗೊಂಡೋಗಿ ಆ ಕವರಿನಲ್ಲಿ ಹಾಕ್ತಾನೆ, ನೀರಲ್ಲಿ ಹರ್ಕೊಂಡು ಹೋಗ್ಬೇಕು. ಅವಳನ್ನ ಇದನ್ನೆಲ್ಲ ಕೈಗಳನ್ನೆಲ್ಲ ಕಟ್ಟಾಕಿರ್ತಾನೆ, ಇದರಲ್ಲೆಲ್ಲ ಮಾಡಿ ಬಹಳ ಪೈಶಾಚಿಕವಾದ ಕೃತ್ಯ ಅದು. ಆಮೇಲೆ ಅಲ್ಲಿಂದ ಅವನು ತಪ್ಪಿಸ್ಕೋಬೇಕು ಅಂತಂದಾಗ ನನ್ನ ಸಸ್ಪಿಷನ್ ಏನು ಅಂತಾರೆ, ಯಾಕೆ ನಾವು ಅನೇಕ ಕ್ರಿಮಿನಲ್ಗಳನ್ನು ಕೇಳಿದೀವಿ, ಅರೇಂಜ್ ಮಾಡ್ಬಿಡ್ತಾರೆ, ಹೋಗ್ತಾ ಇರ್ಬೇಕಾದ್ರೆ ಓಡಾಡ್ತಿರ್ಬೇಕಾದ್ರೆ ಪೊಲೀಸ್ನವರು ಡಾಗ್ಗಳು ಬಂದ್ಬಿಟ್ರೆ ನಮ್ಮನ್ನ ಪೂರ್ತಿ ಬೆನ್ನಟ್ಟುತ್ತವೆ ಅಂತ ಹೇಳಿ ಯಾವ್ದಾರ ನೀರಿಂದು ಕೊಚ್ಚೆಗೆ ಉಡ್ಡೆ ಇಂಥ ಕಡೆ ಎಲ್ಲ ಹೋಗಿ ಅಲ್ಲೆಲ್ಲ ಓಡಾಡಿ ಆಮೇಲೆ ಓಡೋಗ್ತಾರೆ. ದಿಸ್ ಇಸ್ ದ ಕಾಮನ್ ಕಂಡಕ್ಟ್ ಆಫ್ ಎವ್ರಿ ಕ್ರಿಮಿನಲ್. ಅಂದ್ರೆ ಆ ತರದ ಇನ್ಫಾರ್ಮೇಶನ್ ಅವನಿಗಿದೆ ಅಂತ ಆಯ್ತು. ಯಾಕೆ ಮಾಡ್ತಾನೆ ಅವನು? ಆಮೇಲೆ ಬಂದಿದ ತಕ್ಷಣ ಅವನು ತನ್ನನ್ನ ತಾನು ಹುಚ್ಚ ಮತ್ತು ಬೆಪ್ಪ ಅನ್ನೋ ರೀತಿಯಲ್ಲಿ ಪ್ರತಿಬಿಂಬಿಸ್ಕೊಳ್ತಾನೆ. ಅವನು ಹುಚ್ಚ ಅಂತಾನೆ ಅನ್ಕೊಂಡು ಅವ್ರು ಕರ್ಕೊಂಡ್ ಬಂದಿದ್ದು, ಅವನು ಕಳ್ಳ ಇರ್ಬೋದು, ಹುಚ್ಚನಾಗಿ ಆಡ್ತಾ ಇದ್ದಾನೆ ಅಂತ ಹೇಳಿ. ಆಮೇಲೆ ಎನ್ಕ್ವೈರಿ ಮಾಡಿದಾಗ ಅವನು ಕ್ರೈಮ್ ಮಾಡಿರೋದು ಗೊತ್ತಾಯ್ತು. ಸೊ ಹೀಗಾಗಿ ಹಿ ಈಸ್ ದ ಓನ್ಲಿ ಕ್ರಿಮಿನಲ್ ಹೂ ಹ್ಯಾಸ್ ಡನ್ ಇಟ್. ಅರೆ, ಅವನ ಹೆಂಗ್ ಮಾಡಿದ್ದಾನೆ ಸ್ವಾಮಿ, ಕೋರ್ಟೆ ನಿರ್ದೋಷಿ ಅಂತ ಹೇಳ್ಬಿಟ್ಟಿದೆಯಲ್ಲ ಅಂದ್ರೆ ಅವನ ಮೈ ಮೇಲೆ ಸಿಕ್ಕುವಂತಹ ಇಂಜುರೀಸ್ ಏನಿದೆ, ಅವನೇ ಸ್ವತಃ ಒಪ್ಕೊಂಡಿದ್ದು ಒಂದು, ಸ್ವತಃ ಒಪ್ಕೊಂಡು ಅವನೇ ಕರ್ಕೊಂಡ್ಬರ್ತಾನೆ ಪೊಲೀಸ್ನವ್ರನ್ನ, ಸ್ಪಾಟಿಗೆ ಕರ್ಕೊಂಡ್ಬಂದು ನಾನು ಹಿಂಗಿಂಗ್ ಮಾಡಿದೆ ಅಂತ ಹೇಳಿ ಸಾಕ್ಷಿದಾರರ ಮುಂದೆ ಅವನು ಹೇಳ್ತಾನೆ. ಅದು ವಿಡಿಯೋ ರೆಕಾರ್ಡ್ ಆಗುತ್ತೆ, ಅದು ಯಾರೋ ಕಾನ್ಸ್ಟೇಬಲ್ ಅದನ್ನ ಮಾಡ್ತಾನೆ. ಆದ್ರೆ ಅದಕ್ಕೆ ಕೋರ್ಟಿನ ಎವಿಡೆನ್ಷಿಯರಿ ವ್ಯಾಲ್ಯೂ ಇಲ್ಲದಿದ್ದರಿಂದಾಗಿ ಅದನ್ನ ತಗೊಳ್ಳಿಲ್ಲ. ಯಾಕಂದ್ರೆ ಬೇರೆ ಬೇರೆಯವರೆಲ್ಲ ಮಾಡಿದ್ದನ್ನ ಕೋರ್ಟ್ ಒಪ್ಪೋದಿಲ್ಲ. ಹಾಗಾಗಿ ಅಲ್ಲಿ ಅವನಾಗೆ ತೋರಿಸ್ತಾನೆ, ಅವನಾಗೆ ಒಪ್ಕೊಳ್ತಾನೆ. ಮತ್ತೆ ಮೇಲಧಿಕಾರಿಗಳೆಲ್ಲ ಬರ್ತಾರೆ, ಅವ್ರಿಗೆಲ್ಲ ಏನ್ ಇಂಟ್ರೆಸ್ಟ್ ಇದೆ, ಆಗಿನ ಯಾರೋ SP ಅವರು ಬಂದು ಅವರು ಎಲ್ಲ ಎನ್ಕ್ವೈರಿ ಮಾಡ್ತಾರೆ. ಎನ್ಕ್ವೈರಿ ಮಾಡಿ ಕನ್ಫರ್ಮ್ ಮಾಡ್ಕೊಳ್ತಾರೆ ವೆದರ್ ನಿಜವಾಗಿ ಇವನು ಅಪರಾಧಿನೋ ಅಲ್ವಾ ಅಂತ ಹೇಳಿ. ನಾನು ಆಗ್ಲೇ ಹೇಳಿದಾಗೆ ಪೊಲೀಸಿನಲ್ಲಿ ಬೇಕಾದಷ್ಟು ತಪ್ಪುಗಳನ್ನ, ಲಂಚಕೋರರು, ಇಂಥವ್ರು ಅಂಥವ್ರೆಲ್ಲ ಇದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿಯನ್ನ, ಒಬ್ಬ ನಿರಪರಾಧಿಯನ್ನ ಜೈಲಿಗೆ ದೂಡುವಂತಹ ಕೆಲಸನ ಯಾವನು ಮಾಡಕ್ ಒಪ್ಪೋದಿಲ್ಲ. ನೀವೇ ನೋಡಿ, ಒಬ್ಬ ನ್ಯಾಚುರಲ್ ಕಂಡಕ್ಟ್, ತಗೊಳ್ಳ 50 ಲಕ್ಷ ರೂಪಾಯಿ ಕೊಡ್ತೀನಿ, ಅವ್ರು ಕೊಲೆ ಮಾಡ ಅಂದ್ರೆ ಯಾಕೆ ಅನ್ನೋ ಪ್ರಶ್ನೆ ನೀವು ಕೇಳಲ್ವೇ? ಹಾಗೆ ಪೊಲೀಸ್ನವ್ರುವೆ ಅವೆಲ್ಲ ಯಾವುದೋ ಮಾಡಕ್ ಆಗಲ್ಲ ಅಲ್ಲಿ. ಹೀಗಾಗಿ ಅವ್ರಿಗೆ ಕನ್ವಿನ್ಸ್ ಆಗುತ್ತೆ, ಮಾರಲಿ ದೇ ಆರ್ ಕನ್ವಿನ್ಸ್ಡ್, ಫಿಸಿಕಲ್ ಎವಿಡೆನ್ಸಸ್ ದೃಷ್ಟಿಯಿಂದನೂ ಕನ್ವಿನ್ಸ್ ಆಗುತ್ತೆ ಇವನೇ ಮಾಡಿರೋದು, ಇವನಲ್ಲದೆ ಬೇರೆಯವರು ಯಾರು ಮಾಡಿರೋದಿಲ್ಲ. ಇವನ್ ಜೊತೆ ಇನ್ಯಾರು ಅಕಾಂಪ್ಲಿಸ್ ಅಂದ್ರೆ ಸಹ ಅಪರಾಧಿಗಳಿದ್ರ ಅಂತ ಹೇಳಿ ಅದು ಒಂದು ಪ್ರಶ್ನೆ ಇರುತ್ತೆ, ಅದನ್ನು ಕೇಳ್ಕೊಳ್ತಾರೆ. ಬಟ್ ಆತ ಅದನ್ನ ಏನು ಹೇಳಲ್ಲ. ಆದ್ರೆ ಡಾಕ್ಟರ್ಸ್ ಹತ್ರ ಪೋಸ್ಟ್ ಮಾರ್ಟಮ್ ಮಾಡಿದಾಗ ಆ ರೀತಿ 2-3 ಜನ ನನ್ನೇನಾರ ಬಲವಂತ ಮಾಡಿರೋಂಥ ಮಾರ್ಕ್ಗಳಿದೆಯಾ, ಜುಲುಮು ಮಾಡಿರೋ ಅಂಥದ್ದು, ಜಖಮ್ ಮಾಡಿರೋ ಅಂತ ಇವೇನ ಮಾರ್ಕ್ಗಳಿದೆಯಾ ಅಂತಾನು ಅವರು ಇದು ಮಾಡ್ತಾರೆ. ಸೊ ಡಾಕ್ಟರ್ಸ್ ಒಬ್ಬರಲ್ಲ, 2 ಡಾಕ್ಟರ್ ಅದನ್ನ ಹೇಳ್ತಾರೆ, ಒಬ್ಬನಿಂದಾನೇ ಆಗಿರೋ ಕೃತ್ಯ ಅಂತ ಹೇಳಿ. ಇನ್ನೇನ್ ಬೇಕು ನಿಮ್ಗೆ? ಸುಮ್ಮನೆ ನೀವು ಹೇಳ್ದಂಗೆಲ್ಲ ಪೊಲೀಸ್ನವ್ರು ಅಷ್ಟೊಂದು ಕರಪ್ಟ್ ಆಗಿದ್ದಾರೆ, ಅಷ್ಟೊಂದು ಕೆಟ್ಟವರಾಗಿದ್ದಾರೆ ಅಂತ ನೀವು ಹೆಂಗೆ ನಂಬ್ತೀರಾ? ನನಗೆ ಇನ್ನೊಂದ್ಸರಿ ನಾನು ಹೇಳ್ಬೇಕು ಅಂತಂದ್ರೆ, ಒಬ್ಬ ಪೊಲೀಸ್ ಅಧಿಕಾರಿ ಒಬ್ಬನೇ ತನಿಖೆ ಮಾಡಲ್ಲ. ಅವನ ಮೇಲೆ ನಮಗಿರುವಂತಹ ಅಪರಿಮಿತವಾದ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ, ಅಬ್ಸಲ್ಯೂಟ್ ಪವರ್ ಕರಪ್ಟ್ಸ್ ಅಬ್ಸಲ್ಯೂಟ್ಲಿ ಅಂತ ಹೇಳ್ತಾರೆ. ಅತಿ ಅಪರಿಮಿತವಾದಂತಹ ಪವರ್ಗಳು ನಮಗೆ ಕೊಟ್ಟಿರೋದ್ರಿಂದ ಅಷ್ಟೇ ಕಡಿವಾಣಗಳನ್ನು ಹಾಕಿದೆ ಕಾನೂನು. ಮೇಲ್ವಿಚಾರಣಾ ಅಧಿಕಾರಿಗಳು ಬರ್ತಾನೆ,
ಅವ್ನ ಮೇಲಾಚರಣೆ ಬಂದು ಅವ್ನ ಮನ್ಸಿಗೆ ತೋರಿಸಿದಂಗೆ ಹೇಳಕ್ಕಾಗಲ್ಲ. ಹಿ ಹ್ಯಾಸ್ ಟು ರೈಟ್, ಇನ್ ರೈಟಿಂಗ್ ಕೊಡ್ಬೇಕು. ಇದು ಆಮೇಲೆ ಪ್ರಾಸಿಕ್ಯೂಟ್ ಮಾಡು ಅಂತಾನು ಅವ್ರು ಹೇಳ್ತಾರೆ. ಆಮೇಲೆ ಇದನ್ನ ತಗೊಂಡೋಗಿ ನಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹತ್ರ ತಗೊಂಡು ಡಿಸ್ಕಸ್ ಮಾಡ್ತೀವಿ. ಅವರು ಇಲ್ಲ ಸರಿ ಇದೆ, ತನಿಖೆ ದಾರಿ ಜಾಡು ಎಲ್ಲ ಕರೆಕ್ಟ್ ಆಗಿದೆ, ಇಂತಿಂಥವು ಇನ್ನೂ ನೀವು ಮಾಡಿಲ್ಲ, ಅದನ್ನ ಸರಿ ಮಾಡ್ಕೊಂಡ್ ಬನ್ನಿ ಅಂತಾನು ಹೇಳ್ತಾರೆ. ಹೀಗೆ ಒಂದು ಪರಿಪೂರ್ಣವಾದ ತನಿಖೆ ಅದು. ಬೇರೆ ನಿಧಾನ ಅಂತ ಇವರು ಆಪಾದನೆ ಮಾಡ್ತಾರೆ, ಆದ್ರೆ ಅದಕ್ಕೆ ಬೇಕಾದಂತ ಯಾವ ಸಾಕ್ಷ್ಯವನ್ನು ಒದಗಿಸಲ್ಲ. ಬರೀ ಸಾಕ್ಷಿಗಳ ಹೆಸರು ಹೇಳ್ತಾರೆ, ಆ ಒಬ್ಬ ಸಾಕ್ಷಿನೂ ನೀವು ಒಪ್ಪಕ್ಕೆ ಆಗೋದಿಲ್ಲ. ಅವನ ಹಂಗನ್ನಂತೆ ಹಂಗನ್ನಂತೆ ಹಿಂಗನ್ನಂತೆ ಅನ್ನೋದು ಹಿಯರ್ಸೆ, ಕೇಳಿಕೆ ಮಾತುಗಳು. ಕೇಳಿಕೆ, ನಾನಿಲ್ಲ, ನಾನು ಅನ್ಕಂಡೆ, ಅಥವಾ ನನ್ಗೆ ಇನ್ಯಾರೋ ಒಬ್ಬ ಹೇಳ್ತಾ ಇದ್ದ, ನಾನು ಕೇಳಿಸ್ಕೊಂಡೆ, ಇದನ್ನ ಕೋರ್ಟಿಗೆ ತಗೊಂಡೋದ್ರೆ ಕಪಾಳ ಕೊಡಿತಾರೆ. ನೀನ್ ಕೇಳಿದ್ದೆ, ನೀನ್ ನೋಡ್ದ, ನೀನ್ ಕೇಳ್ದ, ಹೇಳು ಬದ್ಲು ಅಂತ. 100% ಇತ್ತು. ಅವರು ಕಾಲಕ್ಕೆ ಪೇಪರ್ನಲ್ಲಿ ವಿಡಿಯೋದಲ್ಲಿ ಹೇಳಿದಂತ ಎಲ್ಲವನ್ನು ಪೊಲೀಸ್ನವರು ಅಲಕ್ಷ್ಯ ಮಾಡದಲ್ಲೇ ಎನ್ಕ್ವೈರಿ ಮಾಡಿದ್ದಾರೆ. ಅದು ಯಾಕೆಂದ್ರೆ ಇಟ್ಸ್ ಎ ಜವಾಬ್ದಾರಿ. ನಾನು ತನಿಖಾಧಿಕಾರಿ, ನಾನು ಇರಬೇಕಾದ್ರೆ ಇಂಥ ಆಪಾದನೆಗಳು, ಇಂಥ ಅಪಸ್ವರಗಳು ಬಂದಿದೆ ಅಂತಂದ್ರೆ ಐ ಮಸ್ಟ್ ಎನ್ಕ್ವೈರ್ ಡೀಟೇಲ್ ಆಗಿ. ಆಮೇಲೆ ಅದಕ್ಕೆ ನಾನು ಪಾಲನಾ ವರದಿಯನ್ನು ಕಳಿಸ್ಬೇಕಾಗತ್ತೆ. ಈಗ ಈ ರೀತಿ SP ಅವ್ರ ಆಫೀಸಿಂದಾನೇ ಬರುತ್ತೆ ಮೆಮೊ. ಅವ್ರಿಗೇನಾಗಿ ಇದು ನೋಡಿ, ಪತ್ರಿಕೆಗಳಲ್ಲಿ ಈ ರೀತಿ ಮಾಹಿತಿ ಬಂದಿದೆ, ಅದನ್ನ ಎನ್ಕ್ವೈರಿ ಮಾಡಿ ಸರಿಯಾದಂತ ಮಾಹಿತಿಯನ್ನ ಕೊಡಿ ಅಂತ ಹೇಳ್ತಾರೆ. ಸೊ ನೀವು ರೈಟಿಂಗ್ ಅಲ್ಲಿ ನೀವು ಕೊಡ್ಬೇಕಾದ್ರೆ ಬಾಯಿಗೆ ಬಂದಿದ್ದ ರಿಪೋರ್ಟ್ ಬರೆಯೋದಕ್ಕಾಗತ್ತಾ? ಸೊ ಪ್ರತಿಯೊಬ್ಬರ ಹೇಳಿಕೆಯನ್ನು ಅವರು ಮಾಡ್ತಾರೆ. ಡಾಕ್ಟರ್ ರೂಪಾಲಿ ಅವರು ಚೆನ್ನೈನಲ್ಲಿರುವಂತ ಒಬ್ಬ ಸೈಂಟಿಸ್ಟ್, ಡಾಕ್ಟರ್, ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್, ವೆರಿ ವೆರಿ ಕಾಂಪಿಟೆಂಟ್ ಲೇಡಿ. ಅವರು ಇವನ್ನ ಸೈಕೋಟ್ರೋಪಿಕ್ ಇದರದೆಲ್ಲ ತಗೊಂಡು ಅವನ್ನ ಎನ್ಕ್ವೈರಿ ಮಾಡ್ತಾರೆ, ಎಲ್ಲೆಲ್ಲಿ ಅವನೇನೇನು ಹೇಳ್ತಾನೆ. ಆಮೇಲೆ ಪ್ರತಿಯೊಂದನ್ನು ಕೂಡ ವಿಡಿಯೋ ರೆಕಾರ್ಡಿಂಗ್ ಆಗತ್ತದು. ಸುಮ್ಮನೆ ಬಂದಿದೆ ಎನ್ಕ್ವೈರಿ ಮಾಡಿದೆ ಹಾಗೆ ಹೀಗೆ ಅಂತಲ್ಲ. ಶಿ ಎನ್ಕ್ವೈರ್ಸ್ ಎ ಬಿಟ್ ಬೈ ಬಿಟ್ ಪ್ರತಿಯೊಂದು ಕೇಳ್ತಾರೆ. ಇವನು ಉಳಿದಿದ್ದಕ್ಕೆಲ್ಲ ನಾರ್ಮಲ್ ಆಗಿ ಉತ್ತರ ಕೊಡ್ತಾ ಇದ್ದವನು ಯಾವಾಗ ಕೆಲವು ಈ ಕೃತ್ಯಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೇಳಿದಾಗ ಅವನು ವಿಚಲಿತ ಆಗೋದು, ಅನ್ನೋದು, ಕೈಗಳನ್ನು ಹಿಸುಕೊಳ್ಳೋದು, ಆಮೇಲೆ ಕಾಲು ನಿಂಗೆ ಕುಣಿಸ್ತಾ ಇದ್ದ ಅನ್ನೋದು, ಅದೇ ವಿಡಿಯೋ ರೆಕಾರ್ಡಿಂಗ್ ಆಗಿರೋಂಥದ್ದು ಎಲ್ಲ ಹೀಗೆಲ್ಲ ಮಾಡ್ತಾ ಇರ್ತಾನೆ. ಅಂದ್ರೆ ದಟ್ ಈಸ್ ದ ಬಿಹೇವಿಯರಲ್ ಪ್ಯಾಟರ್ನ್ ಆಫ್ ಎನ್ ಅಕ್ಯೂಸ್ ಪರ್ಸನ್. ನಾನು ಎಲ್ಲದಕ್ಕೂ ಉತ್ತರ ಕರೆಕ್ಟಾಗಿ ಕೊಡ್ತಾ ಇರ್ತೀನಿ. ಪಾಲಿಗ್ರಾಫಲ್ಲೂ ಅಷ್ಟೇ, ಯಾವಾಗ ನಾನು ಮಾಡಿರೋಂಥದ್ದನ್ನ ಯಾವುದನ್ನ ಮರೆಮಾಚಬೇಕು ಅಂತ ಇರ್ತೀನಿ, ಆ ಪ್ರಶ್ನೆ ಕೇಳಿದ ತಕ್ಷಣ ನಾನು ಡಿಸ್ಟರ್ಬ್ ಆಗ್ತೀನಿ. ವಿಚಲಿತನಾಗಿ ಕೊಡುವ ಉತ್ತರಗಳೇ ಬೇರೆ. ಇದನ್ನ ಅವರು ಅನಲೈಸ್ ಮಾಡ್ತಾರೆ. ಶಿ ಈಸ್ ಸೀನಿಯರ್ ಮೋಸ್ಟ್ ಇವರವರು, ಮತ್ತೆ ಶಿ ವಾಸ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಚೆನ್ನೈನಲ್ಲಿರೋ ಅಂಥವ್ರು. ಮಾಡ್ಬಿಟ್ಟು ಕೊನೆಗೆ ಆ ಪ್ರಶ್ನೆನ ಕೇಳಿದಾಗ, ಅದೇಂಗೆ ನೀನು ಅಲ್ಲಿ ಅಷ್ಟೊಂದು ಬಸ್ ಸ್ಟಾಪ್ ಇಂದ ಹೋಗ್ಬೇಕಾದ್ರೆ ಅಷ್ಟೊಂದು ಜನ ಇರ್ತಾರೆ, ನೀನು ಹೇಗೆ ಅಲ್ಲಿಗೆ ಅವಳನ್ನ ಹೊತ್ಕೊಂಡು ಹೋದೆ ಅಂತಂದ್ರೆ, ಇಲ್ಲ ಅದು ಗುಂಡಿ ಇರುತ್ತೆ ನೋಡಿ. ಅವ್ನು ಹೇಳೋ ಮಾತು, ಅಲ್ಲಿ ಗುಂಡಿ ತರ ಇತ್ತು, ಅವನು ಹೊತ್ಕೊಂಡು ಹೋದಾಗ ಯಾರು ಕಾಣ್ಲಿಲ್ಲ. ಸೊ ಇಟ್ಸ್ ಎ ವೆರಿ ಕ್ಲಿಯರ್. ಅದನ್ನು ಹೇಳಿರೋಂಥದ್ದು ಆನ್ ರೆಕಾರ್ಡ್ ಅಲ್ಲಿ ಅವ್ರು ಇದು ಮಾಡ್ತಾರೆ. ಕೊನೆಗೆ ಅವರು ಕನ್ಕ್ಲೂಡ್ ಮಾಡ್ತಾರೆ, ಇವನು ಈ ಅಪರಾಧದಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಹೇಳಿ ನನಗೆ ಕಂಡು ಬರುತ್ತೆ. ಈ ಮೇಲಿನ ಅವರೊಂದು 10-15 ಅಬ್ಸರ್ವೇಷನ್ ಮಾಡ್ತಾರೆ, ಯಾವ್ಯಾವ ಟೈಮಲ್ಲಿ ಇವನು ಹೇಗೆ ಉತ್ತರ ಕೊಟ್ಟ, ಯಾವ ರೀತಿ ಇದು ಮಾಡ್ದ ಅಂತ ಹೇಳಿ. ಆಮೇಲೆ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಅವನು ಕೊಟ್ಟಂತ ಉತ್ತರಗಳು ಮತ್ತು ಅದರ ಪ್ಯಾಟ್ರನ್ನು, ಆ ಟೈಮಲ್ಲಿ ಅವನು ಒಂದೊಂದ್ಸರಿ ವಿಚಲಿತ ಆಗಿ ಉಗ್ರ ಆಗಿದ್ದು, ಇಂಥವೆಲ್ಲ ದಾಖಲಿಸಿ ಸೈಂಟಿಫಿಕ್ ಆದಂತ ಒಂದು ಎವಿಡೆನ್ಸಸ್ ಅನ್ನು ಅವ್ರು ಕೊಡ್ತಾರೆ. ಆದ್ರೆ ಅದನ್ನ ಅನ್ಫಾರ್ಚುನೇಟ್ಲಿ ಕೋರ್ಟ್ ಅದನ್ನ ಸರಿಯಾಗಿ ಗಮನಿಸಿಲ್ಲ. ಅದನ್ನು ಗಮನಿಸಲ್ಲ. ಮಹಾಬಲ ಶೆಟ್ರು 11ನೇ ಇಂಜುರಿ ಅಂತ ಹೇಳಿ ಅವನ ಮರ್ಮಾಂಗದ ಮೇಲೆ ಆಗಿರೋಂಥ ಒಂದು ಇಂಜುರಿ ಏನಿದೆ ಅದನ್ನ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಬಟ್ ದಟ್ ಈಸ್ ನಾಟ್ ಡಿಸ್ಕಸ್ಡ್ ಅಟ್ ಆಲ್. ನಮ್ಮ ಪಬ್ಲಿಕ್ PP ಏನ್ ಮಾಡ್ತಾ ಇದ್ದ ಅಂತ, LPP ಓದ್ತಾ ಇದ್ದ ಅಂತ ಕೇಳ್ಬೇಕಾದ್ರೆ, ಯಾಕಂದ್ರೆ ಇವೆರಡು ವೈಟಲ್ ಪಾಯಿಂಟ್ಸ್ ನಮ್ಗಿರೋಂಥದ್ದು. ಈ ಕೇಸಲ್ಲಿ ಹಿಂಗೆ ಕೇಳ್ಬೇಕಾದವ್ರನ್ನೇ ಇನ್ಯಾರು ಕೇಳ್ತಾರೆ? ನಮ್ಮ ಪ್ರಾಸಿಕ್ಯೂಷನ್ ಕಮಾಂಡರ್ ಇನ್ ಚೀಫ್ ಸ್ವಾಮಿ ಹೋರಾಟ ಮಾಡ್ಬೇಕಾದವನೇ ಇದು ಒಳ್ಳೆ ಪ್ಯಾದೆ ತರ ನಿಂತ್ಕೊಂಡ್ಬಿಟ್ರೆ ಏನ್ ಗತಿ? ಇದಾಗಿರೋದೇ ಅಂತಾರ. ಎಲ್ಲೆಲ್ಲಿ ವೈಟಲ್ ಪಾಯಿಂಟ್ಸ್ ಕೇಳ್ಬೇಕು ಅಲ್ಲೆಲ್ಲ ಎಡವಟ್ ಮಾಡಾಕಿದ್ದಾರೆ. ಸೊ ನಾನೇ ಒಂದ್ 2-3 ಗುರ್ತಾಕೊಂಡೆ. ಆಮೇಲೆ ಇವ್ರನ್ನ ಯಾರೋ ಪಂಚನಾಮ ವಿಟ್ನೆಸ್ ಇದಾರಲ್ಲ, ಅವ್ರಿಗೆ
ಹೆಚ್ಚಿನ ಆದ್ಯತೆನೇ ಕೊಟ್ಟಿಲ್ಲ. ಅವ್ರು ಅಲ್ಲಿಂದ ಠಾಣೆಗೆ ಬಂದು ಇದೆಲ್ಲ ಮಾಡಿದ್ರೆ ಸುಮ್ಮನೆ ಎನ್ಕ್ವೈರಿ ಮಾಡೋದು ಹಂಗೆ ಕಳಿಸ್ಬಿಟ್ಟಿದ್ದಾರೆ. ಅವ್ರು ತಾನೇ ನಿಜವಾದ ಎವಿಡೆನ್ಸ್ ಹೇಳ್ಬೇಕಾದ್ರು. ಬಟ್ ಫಾರ್ಚುನೇಟ್ಲಿ ಅವ್ರು ಸರಿಯಾಗಿ ಹೇಳಿದ್ದಾರೆ. ಹಿಂಗೆ ನಾವು ಕರ್ಕೊಂಡು ಹೋದ್ರು, ಅವನೇ ನಮ್ಮನ್ನ ಕರ್ಕೊಂಡು ಹೋದ. ಯಾಕೆಂದ್ರೆ ಲಾಯರ್ ಅವನು ಪಲ್ಟಿ ಹೊಡ್ಸೋದಿಕ್ಕೆ ಅಂತಾನೆ ಕೇಳಿದಾಗ, ಪೊಲೀಸ್ನವರು ಅಲ್ಲಿ ಕರ್ಕೊಂಡು ಹೋದ್ರು, ಅವರೇ ಕರ್ಕೊಂಡೋಗಿ ಜಾಗ ತೋರಿಸಿದ್ರು ಅಂದಾಗ ನೋ ಅಂತ ಹೇಳ್ತಾರೆ. ದಟ್ ಈಸ್ ಟ್ರೂತ್ಫುಲ್ನೆಸ್ ಆಫ್ ದ ಅಕ್ಯೂಸ್. ಆಮೇಲೆ ಮಹಾಬಲ ಶೆಟ್ಟಿ ಹೇಳಿದಂಥದ್ದು ಅವರ ಇದನ್ನು ಸರಿಯಾಗಿ ಅವರು ಮಾಡಿಲ್ಲ. ಆಮೇಲೆ ಬೇರೆ ಸೈಕಲಾಜಿಕಲ್ ಇದರಲ್ಲಿ ಈ ಸೌಜನ್ಯ ಮರ್ಡರ್ನ ಇವನೇ ಮಾಡಿರುವ ಸಾಧ್ಯತೆ ಇದೆ ಅನ್ನೋದನ್ನ ಡಾಕ್ಟರ್ ರೂಪಾಲಿ ಅವರು ಸೈಂಟಿಫಿಕ್ ಆಗಿ ಪ್ರೂವ್ ಮಾಡಿ ಒಂದು ವಾಕ್ಯ ಅವರು ಬರೀತಾರೆ. ಹಿ ಅಪಿಯರ್ಸ್ ಟು ಹ್ಯಾವ್ ಇನ್ವಾಲ್ವ್ಮೆಂಟ್ ಇನ್ ದ ರೇಪ್ ಅಂಡ್ ಮರ್ಡರ್ ಆಫ್ ಸೌಜನ್ಯ. ಬರೀ ಒಂದೇ ಅಲ್ಲ, ಬರೀ ರೇಪ್ ಅಷ್ಟಕ್ಕೆ ಹೇಳಲ್ಲ ಅವರು, ಮರ್ಡರ್ಗೂ ಹೇಳ್ತಾರೆ. ಬಿಕಾಸ್ ಹಿ ಅಡ್ಮಿಟೆಡ್ ಸಮ್ ಫ್ಯಾಕ್ಟ್ಸ್. ಅದನ್ನು ಕೋರ್ಟ್ ಇದು ಮಾಡೋದಿಲ್ಲ. ಸರ್ಚ್ ಎವಿಡೆನ್ಸಸ್ ಅಲ್ಲಿ ಇದನ್ನ ಎಂಥದ್ದು ಸ್ಲಿಪ್ಪರ್ಸ್ ಮತ್ತೆ ಇನ್ನರ್ ಗಾರ್ಮೆಂಟ್ಸ್ ಇವರು ಮಾಡೇ ಇಲ್ಲ ಹಾಗೆ ಹೀಗೆ ಅಂತ ಅವ್ರು ಆಪಾದನೆ ಮಾಡಿದ್ರು. ಅದನ್ನು ಕೂಡ ಮಾಡಿದಾರಲ್ಲ, ಇಟ್ ಈಸ್ ಇನ್ ದ ಮಹಾಜರ್. ಅರೆ ನೀವು ಹಿಂಗ್ ಸುಳ್ಳು ಹೇಳ್ತಾ ಹೋಗ್ಬಿಟ್ರೆ ಪ್ರತಿಯೊಂದಕ್ಕೂ ಆನ್ ರೆಕಾರ್ಡ್ ಇದೆಯಲ್ಲ ಅದು. ಆಮೇಲೆ ಒಬ್ಬ ಹೇಳ್ತಾನೆ, ಐ ವಿಟ್ನೆಸಸ್ ನ ಕೇಳಿದಾಗ ಅದರಲ್ಲಿ ಪೊಲೀಸ್ನವರೇ ಪ್ಲಾಂಟ್ ಮಾಡಿದ್ರ ಅಲ್ಲಿಗೆ ತಗೊಂಡೋಗಿ ಬಟ್ಟೆಗಳನ್ನ ಅಂತ ಕೇಳ್ತಾರೆ. ಅವನು ಇಲ್ಲ ಅಂತ ಹೇಳ್ತಾನೆ. ಯಾಕಂದ್ರೆ ಇವರು ಪ್ರಶ್ನೆಗಳು ಕೇಳಿದ್ರು ಅಂತ ಹೇಳಿ ಅದನ್ನು ಕೂಡ ಹೇಳಲ್ಲ. ಪ್ರಾಸಿಕ್ಯೂಷನ್ ಒಂದೇ ಒಂದಲ್ಲಿ ತಪ್ಪಾಗೋದು ಅಂತಂದ್ರೆ ಆ ಕೃತ್ಯದ ಜೊತೆಗೆ ಇವನನ್ನ ಕನೆಕ್ಟ್ ಮಾಡುವಲ್ಲಿ ವಿಫಲ ಆಗ್ತೀವಿ. ಯಾಕೆಂದ್ರೆ ಅವನ ವೀರ್ಯ, ರೋಮ, ಅದು ಇದು ಇಂಥ ವೈಟಲ್ ಎವಿಡೆನ್ಸ್ ಏನಿದೆ ಅದು ಸಿಕ್ಕಲ್ಲ. ಆದ್ರೆ ಸಾಮಾನ್ಯವಾಗಿ ನಮ್ಮ ಮರ್ಡರ್ ಕೇಸು, ರೇಪ್ ಕೇಸ್ಗಳಲ್ಲಿ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸಸ್ ಮೇಲೆನೆ, ಅಂದ್ರೆ ಸಾಂದರ್ಭಿಕ ಸಾಕ್ಷಿಗಳನ್ನು ನೋಡೇನೆ ಕೊಡ್ಬೇಕು. ಅದರಲ್ಲೂ ಪರ್ಟಿಕ್ಯುಲರ್ಲಿ ರೇಪ್ ಕೇಸಲ್ಲಿ ಕೊಡ್ಬೇಕಾಗತ್ತೆ. ಯಾಕೋ ಏನ್ ಕಾರಣ ಅದು ನನಗೆ ಗೊತ್ತಿಲ್ಲ ಅದು.